ಮಂಗಳೂರು ನಗರದಲ್ಲಿ ನಡೆದ ನಾಗಬನ ಅಪವಿತ್ರ ಪ್ರಕರಣದ ಆರೋಪಿಗಳನ್ನ ಬಂಧಿಸುವ ಮೂಲಕ ಪೊಲೀಸ್ ಇಲಾಖೆ ಅಂತ್ಯ ಹಾಡಿದ್ರು ಕೂಡ ಈ ಪ್ರಕರಣ ಇನ್ನೂ ಕೂಡ ಕೊನೆಗೊಳ್ಳುವ ಲಕ್ಷಣ ಕಾಣ್ತಾ ಇಲ್ಲ. ನಾಗಬನ ಧ್ವಂಸ ಮತ್ತು ಅಪವಿತ್ರಗೊಳಿಸಿದ್ದ ಪ್ರಕರಣದಲ್ಲಿ ಹಿಂದೂ ಯುವಕರನ್ನ ಆರೋಪಿಗಳನ್ನ ಮಾಡಿದ್ದರ ಹಿಂದೆ ದೊಡ್ಡ ಷಡ್ಯಂತ್ರ ನಡೆದಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಆರೋಪಿಸಿದೆ. ಈ ಬಗ್ಗೆ ಮಂಗಳೂರಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಇದರ ಪ್ರಾಂತ ಸಹ ಕಾರ್ಯದರ್ಶಿ ಕೃಷ್ಣಮೂರ್ತಿ, ನಾಗಬನವನ್ನ ಅಪವಿತ್ರಗೊಳಿಸಿದ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಹಿನ್ನೆಲೆ ಆರಕ್ಷಕ ಸಿಬ್ಬಂದಿಗೆ ವಿಎಸ್ಪಿಗೆ ಅಭಿನಂದನೆ ಸಲ್ಲಿಸ್ತಾ ಇದೆ. ಆದರೆ ಈ ಪ್ರಕರಣದಲ್ಲಿ ಹಿಂದೂ ಆರೋಪಿಗಳು ಇರುವುದನ್ನು ಗಮನಿಸಿದಾಗ ಇದೊಂದು ವ್ಯವಸ್ಥಿತ ಷಡ್ಯಂತ್ರದ ಫಿಕ್ಸಿಂಗ್ ಆಗಿದೆ ಎಂಬ ಅನುಮಾನ ವ್ಯಕ್ತವಾಗ್ತಾ ಇದೆ. ಈ ಪ್ರಕರಣದಲ್ಲಿ 4 ಹಿಂದೂಗಳನ್ನ ಆರೋಪಿಗಳನ್ನಾಗಿ ಸೇರಿಸಿದ್ದಾರೆ. ಜೊತೆಗೆ ಇದಕ್ಕೆ ಮಾದಕ ದ್ರವ್ಯದ ಲೇಪ ನೀಡಿದ್ದಾರೆ. ಮೇಲ್ನೋಟದಲ್ಲಿ ಇದನ್ನ ಗಮನಿಸಿದಾಗ ಸಮುದಾಯದಲ್ಲಿ ಕೋಮು ದೃಷ್ಟಿ ಬರಬಾರದೆಂದು ಹಿಂದೂಗಳಿಗೆ ಹಣ ಒದಗಿಸಿ ಅವರನ್ನ ಬಲವಂತವಾಗಿ ಅಥವಾ ಒತ್ತಾಯಪೂರ್ವಕವಾಗಿ ದುಷ್ಕೃತ್ಯದಲ್ಲಿ ಭಾಗವಹಿಸುವಂತೆ ಮಾಡಿದ್ದಾರೆ ಎಂದು ಕಾಣ್ತಾ ಇದೆ ಎಂದು ಆರೋಪಿಸಿದರು. ಪೊಲೀಸರೇ ಇದೊಂದು ಯೋಜಿತ ಸುಪಾರಿ ಕೃತ್ಯ ಆಗಿದೆ ಎಂದು ಹೇಳಿಕೆ ನೀಡಿದ್ದನ್ನ ಗಮನಿಸಿದ್ರೆ ಪ್ರಬಲ ಹಿಂದೂ ಸಮಾಜವನ್ನ ಒಡೆಯಲು ಮುಸ್ಲಿಂ ಸಂಘಟನೆಗಳು ಇದರಲ್ಲಿ ಪಾಲ್ಗೊಂಡಿರುವುದು ಸ್ಪಷ್ಟವಾಗುತ್ತದೆ ಎಂದು ಹೇಳಿದರು. ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಮೊನ್ನೆ ಇದಾಗಲೇ ಇತ್ತೀಚಿನ ದಿನಗಳಲ್ಲಿ ನಾಗಬನವನ್ನು ಅಪವಿತ್ರಗೊಳಿಸತಕ್ಕಂಥ ಅಪರಾಧಿಗಳನ್ನು ಬಂಧಿಸಿದ್ದಾರೆ. ಬಂಧಿಸಿದಂತಹ ಪೊಲೀಸ್ ಇಲಾಖೆಗೆ ನಾವು ಇದಾಗಲೇ ಪೊಲೀಸ್ ಕಮಿಷನರನ್ನು ಕಂಡು ಅವರಿಗೆ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ. ಆದರೆ ನಾವು ಮಾಧ್ಯಮದ ಮೂಲಕ ಕೂಡ ಇವತ್ತು ವಿಶೇಷವಾಗಿ ಇದಕ್ಕೆ ಸಹಕರಿಸಿದ ಎಲ್ಲ ಆರಕ್ಷಕ ಸಿಬ್ಬಂದಿ ವರ್ಗಕ್ಕೆ ವಿಶ್ವ ಹಿಂದೂ ಪರಿಷತ್ ಹಾರ್ದಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ. ಇದರ ಜೊತೆಗೆ ನಮ್ಮ ಅಪೇಕ್ಷೆ ಏನಿದೆ ಕೇಳಿದರೆ ಇಲ್ಲಿ ವ್ಯವಸ್ಥಿತವಾಗಿ ಇವತ್ತು ಅಪರಾಧಿಗಳನ್ನು ಪತ್ತೆ ಹಚ್ಚುವ ಸಂದರ್ಭದಲ್ಲಿ ಹಿಂದೂಗಳ ಹೆಸರುಗಳನ್ನು ನೋಡುವಾಗ ಆಶ್ಚರ್ಯ ಆಗಿರ್ಬೋದು. ಆದರೆ ಇದನ್ನು ಜೋಡಿಸತಕ್ಕಂಥ ಒಂದು ಪ್ರಕ್ರಿಯೆ ಇಲ್ಲಿ ಆಗಿದೆ. ಯಾಕಂದರೆ ಹಿಂದೂಗಳಿಗೆ ಬೇರೆ ರೀತಿಯ ಒಂದು ಸಂಘಟನೆಯನ್ನು ಕೊಟ್ಟು ಇದು ಬೇರೆ ರೀತಿಯ ಬಣ್ಣ, ಯಾಕಂದರೆ ಇಲ್ಲಿ ಸಮಾಜದಲ್ಲಿ ಯಾವುದೇ ರೀತಿಯ ಕೋಮು ದೃಷ್ಟಿ ಬರಬಾರದು ಅನ್ನೋ ದೃಷ್ಟಿಗೋಸ್ಕರವಾಗಿ ವ್ಯವಸ್ಥಿತವಾದಂತಹ ಒಂದು ಜಾಲದಿಂದ ಹಿಂದೂಗಳಿಗೆ ಹಣವನ್ನು ಒದಗಿಸಿ ಅವರಿಗೆ ಈ ಒಂದು ದುಷ್ಕೃತ್ಯದಲ್ಲಿ ಸಾಮೀನರಾಗಿರತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದೆ. ನಾವು ಇದನ್ನು ಭೇದಿಸಬೇಕು ಅಂತೇಳಿ ಪೊಲೀಸ್ ಇಲಾಖೆಯಲ್ಲಿ ದಯವಿಟ್ಟು, ಯಾಕಂದರೆ ಅವರು ಹೇಳಿದ್ದಾರೆ ಪೊಲೀಸ್ ಇಲಾಖೆ ಬೇರೆ ಒಂದು ಮಾಧ್ಯಮದ ಮೂಲಕ ಇದೊಂದು ಯೋಜಿತ ಸುಪಾರಿ ಕೃತ್ಯ ಅಂತ. ಇವತ್ತು ಬೇರೆ ಮುಸ್ಲಿಂ ಸಂಘಟನೆಗಳಿರ್ಬೋದು, ಪ್ರತಿಯೊಂದು ಸಂಘಟನೆಗಳು ಈ ಮೂಲಕ ಇವತ್ತು ಒಂದು ಭಾಗದಲ್ಲಿ ಹಿಂದೂ ಸಮಾಜವನ್ನು ಒಡೆಯುವುದು, ಹಿಂದೂ ನಂಬಿಕೆಯನ್ನು ಒಡೆಯುವುದು, ಈ ರೀತಿಯ ಮೂಲಕ ಹಿಂದೂ ಸಮಾಜಕ್ಕೆ ಆಘಾತ ಕೊಡಬೇಕು ಅನ್ನತಕ್ಕಂಥ ಪ್ರಯತ್ನಕ್ಕೋಸ್ಕರ ಕೆಲವೊಂದು ಹಿಂದೂಗಳ ಹೆಸರನ್ನು ಬಳಸಿಕೊಂಡು ಅವರಿಗೆ ಬೇರೆ ರೀತಿಯ ಪ್ರಯತ್ನವನ್ನು ಮಾಡಿರ್ಬೋದು. ಆದರೆ ಪೊಲೀಸ್ ಇಲಾಖೆ ಆ ಆಮಿಷ ಅಥವಾ ಮಾದಕ ದ್ರವ್ಯ ಕೊಟ್ಟು ಈ ಕೆಲಸವನ್ನು ಮಾಡಿರ್ಬೋದು ಅನ್ನತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದೆ. ಅದು ಸಾಲದು. ಅದರ ವ್ಯವಸ್ಥಿತವಾಗಿ ಅದರ ಹಿಂದಿರತಕ್ಕಂಥ ಜಾಲ ನಮಗೆ ಗೊತ್ತಿದ್ದ ಹಾಗೆ ಬೇರೆ ಬೇರೆ ಮುಸ್ಲಿಂ ಸಂಘಟನೆಗಳ ಒಂದು ಪ್ರಬಲವಾದ ಜಾಲ ಇದರ ಹಿಂದೆ ಕೆಲಸ ಮಾಡ್ತಾ ಇದೆ. ಅದನ್ನು ಭೇದಿಸಬೇಕು. ಅಲ್ಲಿರತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಸುಮಾರು ಅದೊಂದು 20-25 ಜನರ ವ್ಯವಸ್ಥಿತವಾದಂಥ ಜಾಲ ಏನಿದೆ ಅದನ್ನು ಬಂಧಿಸ್ತಕ್ಕಂಥ ಪ್ರಕ್ರಿಯೆಯನ್ನು ಕೂಡ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಪೊಲೀಸ್ ಇಲಾಖೆಯನ್ನು ಆಗ್ರಹಪಡಿಸ್ತಾ ಇದ್ದೇವೆ.